ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಸಿವಿಲ್ PSI, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, SCDA ಪರೀಕ್ಷೆಗಳಿಗಾಗಿ ಬಹು ಉಪಯುಕ್ತವಾದಂಥ ಪ್ರಶ್ನೆಗಳನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು. ಈ ವಿಡಿಯೋದ ಮೊದಲನೇ ಪ್ರಶ್ನೆ, ಎರಡನೇ ತಲೆಯ ಕದನ ಮೊಹಮ್ಮದ್ ಗೋರಿ ಮತ್ತು ಯಾರ ನಡುವೆ ನಡೆಯಿತು? ಆಪ್ಷನ್ಸ್ಗಳಿವೆ: ಮೊಹಮ್ಮದ್ ಗಜ್ನಿ, ಮೂರನೇ ಪೃಥ್ವಿರಾಜ್ ಚೌಹಾನ್, ಮೀರ್ ಕಾಸಿಂ, ಕುತ್ಬುದ್ದೀನ್ ಐಬಕ್. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಮೂರನೇ ಪೃಥ್ವಿರಾಜ್ ಚೌಹಾನ್. ನೆನ್ಪಿಟ್ಕೊಳ್ಬೇಕು ನೀವು, ಎರಡನೇ ತರೈನ ಕದನ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚೌಹಾನನ ನಡುವೆ ನಡೆದಿರ್ತಕ್ಕಂಥ ಯುದ್ಧ ಯಾವಾಗ ನಡೆಯುತ್ತೆ? 1192ರಲ್ಲಿ ನಡೆಯುತ್ತೆ ಈ ಕದನ. ಅದಕ್ಕಿಂತ ಮುಂಚೆ ಮೊದಲನೇ ತರೈನ ಕದನ ನಡೆಯುತ್ತೆ. ಅದು ಯಾವಾಗ ಅಂದರೆ 1191ರಲ್ಲಿ. ಯಾವುದು? ಮೊದಲನೇ ತರೈನ ಕದನ. ಅದು ಯಾರ ನಡುವೆ ನಡೆದಿರುತ್ತೆ? ಸೇಮ್ ಇವರೇ, ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾನನ ನಡುವೆ ನಡೆದಿರುತ್ತೆ. ಮೊದಲನೇ ತರೈನ ಕದನದಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಮೂರನೇ ಪೃಥ್ವಿರಾಜ್ ಚೌಹಾನ್ ಅಮೋಘವಾದ ಗೆಲುವನ್ನು ಸಾಧಿಸಿರ್ತಾರೆ. ಆದರೆ ಎರಡನೇ ತರೈನ ಕದನ 1192ರಲ್ಲಿ ನಡೆದಿರ್ತಕ್ಕಂತಹ ಕದನದಲ್ಲಿ ಮೂರನೇ ಪೃಥ್ವಿರಾಜ್ ಚೌಹಾನ ಸೋಲ್ತಾನೆ ಸ್ನೇಹಿತರೆ. ಇದು ಯಾವುದು? ಎರಡನೇ ತರೈನ ಕದನ. ಕುತ್ಬುದ್ದೀನ್ ಐಬಕ್ ಇವನು ಗುಲಾಮಿ ಸಂತತಿಯ ಸ್ಥಾಪಕ. ಈ ಮೊಹಮ್ಮದ್ ಗಜ್ನಿಯ ಒಬ್ಬ ಗುಲಾಮ ಯಾರಾಗಿರ್ತಾನೆ ಅಂದರೆ ಕುತ್ಬುದ್ದೀನ್ ಐಬಕ್. ಈ ಭಾರತದಲ್ಲಿರ್ತಕ್ಕಂತಹ ಒಂದು ಸಾಮ್ರಾಜ್ಯವನ್ನು ನೋಡಿಕೊಳ್ಳೋದಕ್ಕೋಸ್ಕರ ಕುತ್ಬುದ್ದೀನ್ ಐಬಕ್ಕನನ್ನು ಇವ ನೇಮಕ ಮಾಡ್ತಾನೆ. ಮೊಹಮ್ಮದ್ ಗಜ್ನಿ ನೇಮಕ ಮಾಡ್ತಾನೆ. ಈ ಕುತ್ಬುದ್ದೀನ್ ಐಬಕ್ಕನ ಗುಲಾಮ ಯಾರು? ಇಲ್ತುಮಿಶ್. ಈ ಕುತ್ಬುದ್ದೀನ್ ಐಬಕ್ಕನಿಗೆ ಒಂದು ಹೆಸರಿತ್ತು, ಅದು ಯಾವುದು? ಲಾಕ್ ಬಕ್ಷ್ ಅಂತೇಳಿ. ಯಾವುದು? ಲಾಕ್ ಬಕ್ಷ್ ಅಂತೇಳಿ. ಈ ಕುತುಬುದ್ದೀನ್ ಐಬಕ್ಕ ಕುತುಬ್ ಮಿನಾರನ್ನ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆದರೆ ಮುಗಿಸೋದಿಲ್ಲ. ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆದರೆ ಮುಗಿಸೋದಿಲ್ಲ. ಮುಂದಿನ ಪ್ರಶ್ನೆ ನೋಡೋಣ. ರಜಿಯಾ ಸುಲ್ತಾನ್ ಯಾರ ಮಗಳು? ಬಲ್ಬನ್, ಇಲ್ತುಮಿಶ್, ಕುತುಬುದ್ದೀನ್ ಐಬಕ್, ಬಾಬರ್. ಇದರ ಒಂದು ಸರಿಯಾದಂತಹ ಉತ್ತರ ಯಾವುದು ಅಂದರೆ ಇಲ್ತುಮಿಶ್. ಇಲ್ತುಮಿಶ್ ಯಾರ ಗುಲಾಮ? ಕುತುಬುದ್ದೀನ್ ಐಬಕ್ಕನ ಗುಲಾಮನಾಗಿರ್ತಾನೆ. ಯಾರು? ಇಲ್ತುಮಿಶ್. ಇವನು ಚಹಲ್ಗಾನಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾರು? ಇಲ್ತುಮಿಶ್. ಇವನ ಆಡಳಿತದಲ್ಲಿ 40 ಸರದಾರರು ಇರ್ತಿದ್ರು. ಅವನ ಆಡಳಿತಕ್ಕೆ ಸಹಾಯ ಮಾಡುವ ಸಲುವಾಗಿ ಅವರನ್ನೇ ಚಹಲ್ಗಾನಿಗಳು ಅಂತ ಕರೆದು. ಯಾರು? ಇಲ್ತುಮಿಶ್. ಬಾಬರ್ ಇವನು ಮೊಘಲ ಸಾಮ್ರಾಜ್ಯದ ಸ್ಥಾಪಕ. 1527ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಮೊದಲನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ. ಅಲ್ಲಿ ಬಾಬರ್ ಗೆಲುವು ಸಾಧಿಸ್ತಾನೆ, ಮೊಘಲ ಸಾಮ್ರಾಜ್ಯದ ಸ್ಥಾಪಕನಾಗ್ತಾನೆ. ಯಾರು? ಬಾಬರ್. ಮುಂದಿನ ಪ್ರಶ್ನೆ, ತಾಳಿಕೋಟೆ ಯುದ್ಧ ಯಾರ ನಡುವೆ ನಡೆಯಿತು? ರಾಮರಾಯ ಮತ್ತು ಬಹುಮನಿ ಸುಲ್ತಾನರು, ಕೃಷ್ಣದೇವರಾಯ ಮತ್ತು ಆದಿಲಶಾಹಿಗಳು, ರಾಮರಾಯ ಮತ್ತು ಗಜಪತಿ ಸುಲ್ತಾನರು. ಇವುಗಳಲ್ಲಿ ಯಾರೂ ಅಲ್ಲ. ಸ್ನೇಹಿತರಲ್ಲಿ ಸರಿಯಾದಂಥ ಉತ್ತರ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ನಡುವೆ 1565ರಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದೇ ತಾಳಿಕೋಟೆ ಕದನ ಅಂತ ಕರಿತೀವಿ. ಈ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜ ಯಾರಾಗಿರ್ತಾರೆ? ಸದಾಶಿವರಾಯ ವಿಜಯನಗರ ಸಾಮ್ರಾಜ್ಯದ ರಾಜನಾಗ್ತಾನೆ. ಅಳಿಯ ರಾಮರಾಯನ ಒಂದು ನೇತೃತ್ವದಲ್ಲಿ ಬಹುಮನಿ ಸುಲ್ತಾನರ ಒಂದು ನಡುವೆ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, ಎಲ್ಲದಕ್ಕೂ ಈ ಪ್ರಶ್ನೆ ಬಂದೋಗಿದೆ. 1995, 1954, 1964, 1945. ಸರಿಯಾದಂಥ ಉತ್ತರ 1945. ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದರ ಉದ್ದೇಶ ಏನಾಗಿತ್ತು? ಇದರ ಉದ್ದೇಶ ಇಡೀ ಜಗತ್ತಿನಾದ್ಯಂತ ಶಾಂತಿಯನ್ನು ಸ್ಥಾಪನೆ ಮಾಡುವುದು. ಮೂರನೇ ಮಹಾಯುದ್ಧ ಆಗದಂತೆ ನೋಡಿಕೊಳ್ಳುವಂತಹ ಕೆಲಸ ಯಾವುದು ಮಾಡುತ್ತೆ ಅಂದರೆ ವಿಶ್ವಸಂಸ್ಥೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದ ಯಾವಾಗ ನಡೆಯಿತು? ಆಪ್ಷನ್ಸ್ಗಳಿಗೆ 1932, 1931, 1935, 1922.
ಸರಿಯಾದಂಥ ಉತ್ತರ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. 1932ರಲ್ಲಿ ಪೂನಾ ಒಪ್ಪಂದ ಆಗುತ್ತೆ. ಯಾರ್ಯಾರ ನಡುವೆ? ಡಾಕ್ಟರ್ B.R. ಅಂಬೇಡ್ಕರ್ ರವರು. ನೆನಪಲ್ಲಿಟ್ಕೊಳ್ಳಿ, ಡಾಕ್ಟರ್ B.R. ಅಂಬೇಡ್ಕರ್ ರವರು ಮತ್ತು ಮಹಾತ್ಮ ಗಾಂಧೀಜಿ ನಡುವೆ ನಡೆಯುತ್ತೆ ಈ ಒಪ್ಪಂದ. ಯಾವುದು? ಪೂನಾ ಒಪ್ಪಂದ. ಅದು ಯಾವಾಗ ನಡೆಯಿತು? 1932ರಲ್ಲಿ ನಡೆದಿರ್ತಕ್ಕಂಥದ್ದು ಸ್ನೇಹಿತರೆ. 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಯಿತು. 1935ರಲ್ಲಿ ಒಂದು ಆಕ್ಟ್ ಬರುತ್ತೆ, ಭಾರತ ಸರ್ಕಾರದ ಕಾಯ್ದೆ ಅಂತೇಳಿ. 1922ರಲ್ಲಿ ಒಂದು ಚೌರಿ ಚೌರಾ ಘಟನೆ ನಡೆಯುತ್ತೆ. ಅದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಅಸಹಕಾರ ಚಳವಳಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ ಯಾರು? ಮಹಾತ್ಮ ಗಾಂಧೀಜಿ ಅವರು 1920ರಲ್ಲಿ. 1922ರಲ್ಲಿ ಏನಾಗುತ್ತೆ ಅಂದರೆ, ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರನ್ನೆಲ್ಲ ಒಳಗಡೆ ಹಾಕಿ ಹೊರಗಡೆ ಆ ಪೊಲೀಸ್ ಸ್ಟೇಷನನ್ನು ಸುಟ್ಟು ಬಿಡ್ತಾರೆ. ಅಲ್ಲಿ ಸುಮಾರು ಪೊಲೀಸರು ಹತರಾಗ್ತಾರೆ ಆ ಒಂದು ಸಮಯದಲ್ಲಿ. ಅದಕ್ಕೆ ನಾವು ಚೌರಿ ಚೌರಾ ಘಟನೆ ಅಂತೇಳಿ ಇತಿಹಾಸದ ಪುಟಗಳಲ್ಲಿ ಅದು ನಿಂತಿದೆ ಸ್ನೇಹಿತರೆ. ಈ ಒಂದು ಘಟನೆಯ ನಂತರ ಮಹಾತ್ಮ ಗಾಂಧೀಜಿಯವರು ಬಹಳಷ್ಟು ನೊಂದ್ಕೊಂಡ್ಬಿಟ್ರು. ಯಾಕೆ ನೊಂದ್ಕೊಂಡ್ರು? ಅವರು ಮಹಾತ್ಮ ಗಾಂಧೀಜಿಯವರು ಅಹಿಂಸಾವಾದಿಗಳು. ಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಬೇಡ, ಅಹಿಂಸೆಯಿಂದ ಸ್ವಾತಂತ್ರ್ಯವನ್ನು ಪಡೆಯೋಣ ಅನ್ನೋ ಉದ್ದೇಶದಿಂದ ಹೊರಟಿರುವಂತಹ ಗಾಂಧೀಜಿಯವರಿಗೆ ಇದು ಯಾಕೋ ಒಗ್ಗಲಿಲ್ಲ, ಮನಸ್ಸಿಗೆ ಬಹಳಷ್ಟು ನೋವಾಯಿತು. ಅದಕ್ಕೆ 1922ರಲ್ಲಿ ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿಬಿಡ್ತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಬ್ರಿಟಿಷರು ಭಾರತದಲ್ಲಿ ರಾಜಕೀಯ ಶಕ್ತಿಯಾಗಿ ಯಾವ ಯುದ್ಧದ ನಂತರ ಬೆಳೆದರು ಅನ್ನುವಂತಹ ಪ್ರಶ್ನೆ ಇದೆ. ಪ್ಲಾಸೀಕರಣ ಸರಿಯಾದಂತಹ ಉತ್ತರ. ಇದು ಯಾವಾಗ? 1757ರಲ್ಲಿ ನಡೆದಿರತಕ್ಕಂಥದ್ದು. ಯಾವುದು? ಪ್ಲಾಸೀಕರಣ. ಪಾಣಿಪತ್ ಕದನ. ಒಟ್ಟು 3 ಯುದ್ಧಗಳು ಬರ್ತವೆ ಸ್ನೇಹಿತರೆ ಪಾಣಿಪತ್ ಕದನದಲ್ಲಿ. ವಾಂಡಿವಾಶ್ ಕದನ, ಆಮೇಲೆ ಬಾಕ್ಸಾರ್ ಕದನ. ಮುಂದೆ ಹೋಗ್ತಾ ಹೋಗ್ತಾ ಈ ಯುದ್ಧಗಳ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಪ್ಲಾಸಿ ಕದನ ಯಾವಾಗ ನಡೆಯಿತು? 1757ರಲ್ಲಿ. ಬಾಕ್ಸಾರ್ ಕದನ 1764ರಲ್ಲಿ ನಡೆಯುತ್ತೆ. ಪಾಣಿಪತ್ ಕದನ 3 ನಡೆದು, ಮೊದಲನೇ ಪಾಣಿಪತ್ ಕದನ ನಿಮಗಾಗಲೇ ಹೇಳಿದ್ದೇನೆ, ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ ನಡೆದಿರ್ತಕ್ಕಂಥದ್ದು. ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ನಡುವೆ. ಎರಡನೇ ಪಾಣಿಪತ್ ಕದನ ಯಾವಾಗ ನಡೆಯಿತು ಅಂದರೆ ಅಕ್ಬರ ಮತ್ತು ಹೇಮುನ ನಡುವೆ ನಡೆಯಿತು. ಅಕ್ಬರ್ನ ಮತ್ತು ಹೇಮುನ ನಡುವೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮತದಾನ ದಿನವನ್ನಾಗಿ ಯಾವ ದಿನವನ್ನು ಆಗಿ ಆಚರಣೆ ಮಾಡಲಾಗುತ್ತದೆ? ಯಾವಾಗ ಆಚರಣೆ ಮಾಡಲಾಗುತ್ತದೆ? ಜನವರಿ 25, ಜನವರಿ 26, ಜನವರಿ 27, ಜನವರಿ 28. ನೆನಪಿಟ್ಕೊಳ್ಬೇಕು, ನೀವು ನೆನಪಿಟ್ಕೋಬೇಕು. ಯಾವಾಗ? ಜನವರಿ 25ರಂದು ರಾಷ್ಟ್ರೀಯ ಮತದಾನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಯಾವಾಗ? ಜನವರಿ 25ರಂದು. ಜನವರಿ 26 ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಈಗ ಚುನಾವಣಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳ್ತಾರೆ ಪ್ರಶ್ನೆ. ಅವಾಗ ಏನಾಗಬೇಕು ನೀವು? ಜನವರಿ 25, 1950ರೊಳಗೆ ಚುನಾವಣಾ ಆಯೋಗ ಸ್ಥಾಪನೆ ಆಯಿತು. ಈ ಎಲ್ಲಿ ಬರ್ತದೆ ಇದು? ಒಟ್ಟು 22 ಭಾಗಗಳವ ಸಂವಿಧಾನದಾಗ. ಅದು ಎಷ್ಟನೇ ಭಾಗದಲ್ಲಿ ಬರ್ತದ ಅಂದ್ರೆ 15ನೇ ಭಾಗದೊಳಗೆ ಬರ್ತಕ್ಕಂಥದ್ದು. ಮತದಾನದ ವಯಸ್ಸನ್ನು 21ರಿಂದ 18ನೇ ವಯಸ್ಸಿಗೆ ಇಳಿಸ್ತಾರೆ. ಅದು ಯಾವಾಗ ಅಂತಂದರೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಆಗಿದ್ದಾಗ. ಅದು ಎಷ್ಟನೇ ತಿದ್ದುಪಡಿ ಮತ್ತು ಅದು ಎಷ್ಟರಲ್ಲಿ ಅನ್ನೋದನ್ನು ನೀವು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗುರ್ಜರ ಪ್ರತಿಹಾರ ಮನೆತನದ ಸ್ಥಾಪಕ ಯಾರು? ಹರಿಶ್ಚಂದ್ರ, ಚಂದ್ರದೇವ, ಉಪೇಂದ್ರ ಕೃಷ್ಣರಾಜ, ಪೃಥ್ವಿರಾಜ್ ಚೌಹಾಣ್. ಸರಿಯಾದಂತಹ ಉತ್ತರ ಯಾವುದು? ಹರಿಶ್ಚಂದ್ರ ಗುರ್ಜರ ಪ್ರತಿಹಾರ ಮನೆತನದ ಸ್ಥಾಪಕನಾಗಿರ್ತಾನೆ. ಘಾಲ್ಡ್ವಾಲರು ಈ ಒಂದು ಮನೆತನ ಸ್ಥಾಪನೆ ಮಾಡಿದವರು ಯಾರು? ಚಂದ್ರದೇವ. ಪರಮಾರರು ಈ ಒಂದು ಮನೆತನ ಸ್ಥಾಪನೆ ಮಾಡಿದವರು ಉಪೇಂದ್ರ ಕೃಷ್ಣರಾಜ. ಪೃಥ್ವಿರಾಜ್ ಚೌಹಾಣ್, ಚೌಹಾಣ ವಂಶದ ಪ್ರಸಿದ್ಧ ದೊರೆ ಯಾರಾಗಿರ್ತಾರೆ? ಪೃಥ್ವಿರಾಜ್ ಚೌಹಾಣ್ ಆಗಿರ್ತಾನೆ. ಸೋಳಂಕಿಗಳು
ಮೊದಲನೇ ಮೂಲ ರಾಜವಂಶದ ಒಬ್ಬ ಸ್ಥಾಪಕನಾಗಿರ್ತಾನೆ. ಮುಂದಿನ ಪ್ರಶ್ನೆ, ಚಾರ್ಮುಡಿ ಘಾಟ್ ಎಲ್ಲಿದೆ? ಹಾಸನ ಮತ್ತು ಸಕಲೇಶ್ಪುರ, ಮಂಗಳೂರು ಮತ್ತು ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಉಡುಪಿ, ಶಿವಮೊಗ್ಗ ಮತ್ತು ಕುಂದಾಪುರ. ಸರಿಯಾದಂಥ ಉತ್ತರ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ನಡೆಯುತ್ತಿದೆ. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಇರ್ತಕ್ಕಂಥ ಘಾಟ್ ಯಾವುದು? ಚಾರ್ಮುಡಿ ಘಾಟ್. ಯಾವ ರೀತಿ ನೆನ್ಪಿಟ್ಕೊಳ್ಬೇಕು? ಚಾರ್ಮುಡಿ ಘಾಟ್ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಚಾರ್ಮುಡಿ ಘಾಟ್. ಈ ರೀತಿಯಾಗಿ ನೀವು ಒಂದು 3-4 ಸಲ ಮೈಂಡಲ್ಲಿ ಮನ್ನ ಮಾಡ್ಕೊಂಡ್ರೆ ನೆನಪಾಗ್ಬಿಡುತ್ತೆ ಸ್ನೇಹಿತರೆ. ಗೋವಿಂದ ಸಾಗರ ಜಲಾಶಯ ಯಾವ ನದಿಗೆ ಕಟ್ಟಲಾಗಿದೆ? ಸ್ನೇಹಿತರೆ, ಗೋವಿಂದ ಸಾಗರ ಜಲಾಶಯ ಅಂದ್ರೆ ಏನು ಡ್ಯಾಮ್ ಕಟ್ಟಿರ್ತಾರಲ್ಲ, ಅದ್ರ ಹಿಂದಿಂದ ಏನು ನೀರು ನಿಂತಿರ್ತಿರಲ್ಲ, ಅದಕ್ಕೆ ಏನಂತ ಕರೀತಾರ? ಜಲಾಶಯ ಅಂತ ಕರೀತಾರೆ ಸ್ನೇಹಿತರೆ. ಅದು ಗೋವಿಂದ ಸಾಗರ ಜಲಾಶಯ ಅಂತ ಒಂದು ನದಿ. ಅದು ಯಾವ ನದಿಗೆ ಅದ ಅನ್ನುವಂಥದ್ದು ಈ ಪ್ರಶ್ನೆಯಲ್ಲಿ ಕೇಳ್ಯಾರ. ಅದು ಸಟ್ಲೇಜ, ತುಂಗಭದ್ರಾ, ಕಾವೇರಿ, ಕೃಷ್ಣ. ಇಲ್ಲಿ 4 ನದಿಗಳಲ್ಲಿ ಯಾವ ನದಿ ಅಂದ್ರೆ ಅದು ಸಟ್ಲೇಜ್ ನದಿ ಗೋವಿಂದ ಸಾಗರ ಜಲಾಶಯವನ್ನ ಕಟ್ಟಲಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಟ್ಲೇಜ್ ನದಿ ಗೋವಿಂದ ಸಾಗರ ಆದರೆ ತುಂಗಭದ್ರಾ ನದಿ ಏನಂತ ಕರೀತಾರೆ? ಭದ್ರಾದ ಹಿನ್ನೀರಿನ ನದಿ ಏನಂತ ಕರೀತಾರೆ ಅಂದ್ರೆ ಪಂಪಾ ಸಾಗರ ಅಂತ ಕರೀತಾರೆ. ಕಾವೇರಿ ನದಿಯ ಹಿನ್ನೀರಿಗೆ ಏನಂತ ಕರೀತಾರೆ? ಕೃಷ್ಣರಾಜ ಸಾಗರ ಅಂತ. ಕೃಷ್ಣ ನದಿಯ ಒಂದು ಹಿನ್ನೀರಿಗೆ ಏನಂತ ಕರೀತಾರೆ? ಬಸವ ಸಾಗರ ಅಂತ ಕರೀತಾರೆ. ಒಂದು ಪ್ರಶ್ನೆ ಸ್ನೇಹಿತರೆ, ಕೃಷ್ಣ ನದಿ ಉಪನದಿಗಳು ಯಾವ್ಯಾವು ಅಂತ ಹೇಳ್ತಾರ? ನಾನು ಹೇಳ್ತೀನಿ ನೋಡಿ. ಮಲಪ್ರಭಾ, ಘಟಪ್ರಭಾ, ಆಮೇಲೆ ತುಂಗಭದ್ರಾ, ಆಮೇಲೆ ಕೊಯ್ನಾ, ಆಮೇಲೆ ಮೂಷಿ, ಇವೆಲ್ಲವೂ ಕೂಡ ಕೃಷ್ಣ ನದಿಯ ಉಪನದಿಗಳು ಇರ್ತಕ್ಕಂಥದ್ದು. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ಅದ್ಯಾವುದು? ತುಂಗಭದ್ರಾ. ಇವು ಎರಡು ನದಿಗಳು ಕೂಡಿ ಒಂದು ನದಿ ಆಗಿರ್ತಕ್ಕಂಥದ್ದು. ತುಂಗ ಮತ್ತು ಭದ್ರಾ ಇವೆರಡು ಎಲ್ಲಿ ಕೂಡ್ತವ? ಕೂಡ್ಲಿ ಎಂಬಂತ ಒಂದು ಪ್ರದೇಶದಲ್ಲಿ ಕೂಡ್ಕೊಂಡು ತುಂಗಭದ್ರಾ ಅಂತ ಆಗ್ತದೆ ಸ್ನೇಹಿತರೆ. ಗೊತ್ತಾಯ್ತು ಅಂತ ತಿಳ್ಕೊತೀನಿ. ಸಟ್ಲೇಜ್ ಈ ಒಂದು ನದಿ ಯಾವ ನದಿ ಉಪನದಿ ಆಗಿರುತ್ತೆ ಅಂದ್ರೆ ಸಿಂಧೂ ನದಿಯ ಉಪನದಿ. ಸಿಂಧೂ ನದಿಯ ಉಪನದಿಗಳದಾವ ಇನ್ನು ಯಾವ್ಯಾವು? ರಾವಿ, ಬಿಯಾ, ಸಟ್ಲೇಜ್, ಚಿನಾಬ್, ಇದು ಸಟ್ಲೇಜ್. ಇವೆಲ್ಲವೂ ಕೂಡ ಸಿಂಧೂ ನದಿಯ ಉಪನದಿಗಳು. ಮುಂದೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಒಂದು ನದಿಗಳು ಮತ್ತು ಅವುಗಳ ಉಗಮ ಸ್ಥಾನವನ್ನ ಇಲ್ಲಿ ನಾನು ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಸಟ್ಲೇಜ್ ನದಿ ಎಲ್ಲಿ ಉಗಮ ಆಗುತ್ತೆ ಅಂದ್ರೆ ಇದು ರಾಕಾಸ್ ಸರೋವರದಲ್ಲಿ ಸಟ್ಲೇಜ್ ನದಿ ಉಗಮ ಆಗುತ್ತೆ. ತುಂಗಭದ್ರಾ ನದಿ, ತುಂಗ ಮತ್ತು ಭದ್ರಾ ನದಿಗಳು ಎರಡು ಸಪರೇಟ್ ಆದರೂ ಕೂಡ ಚಿಕ್ಕಮಗಳೂರಿನ ಗಂಗಾ ಮೂಲ ಶಿಖರದಿಂದಲೇ ಕೂಡ ಇವೆರಡು ನದಿಗಳು ಹುಟ್ಕೊಳ್ಳುತ್ತೆ. ಮುಂದೆ ಕೂಡ್ಲಿ ಎಂಬಲ್ಲಿ ಬಂದು ಕೂಡ್ಕೊಂಡು ತುಂಗಭದ್ರಾ ಆಗಿ ಹರಿಯುತ್ತೆ ಸ್ನೇಹಿತರೆ. ಕಾವೇರಿ ನದಿ ಇದು ಎಲ್ಲಿ ಹುಟ್ಟುತ್ತೆ? ಕೊಡಗು ಜಿಲ್ಲೆಯ ಕಾವೇರಿಯಲ್ಲಿ ಹುಟ್ಟುವಂತಹ ನದಿ ಅದು ಯಾವುದು? ಕಾವೇರಿ ನದಿ. ಸ್ನೇಹಿತರೆ, ಇದು ಕಾವೇರಿ ನದಿ ಇನ್ನೊಂದು ವಿಶೇಷತೆ ಏನಂದ್ರೆ, ಈಗ ಯಾವ ರೀತಿ ಉತ್ತರ ಭಾರತದಲ್ಲಿ ಗಂಗಾ ನದಿ ವರ್ಷದ 12 ತಿಂಗಳ ಕಾಲ ಸದಾ ತುಂಬಿ ಹರಿಯುತ್ತೆ, ಅದೇ ರೀತಿ ಕೂಡ ನಮ್ಮ ಕಾವೇರಿ ನದಿನೂ ಕೂಡ ನಮ್ಮ ಕರ್ನಾಟಕದಲ್ಲಿ 12 ತಿಂಗಳು ಕೂಡ ಈ ನದಿ ಹರಿಯುತ್ತೆ ಸ್ನೇಹಿತರೆ. ಯಾವಾಗಲೂ ಬತ್ತೋದಿಲ್ಲ, ಇದು 12 ತಿಂಗಳು ಸದಾ ಹರಿಯುವಂತಹ ನದಿ ಯಾವುದು ಅಂದ್ರೆ ಅದು ಕಾವೇರಿ ನದಿ ಆಗಿರುತ್ತೆ. ಅದು ದಕ್ಷಿಣ ಭಾರತದಲ್ಲಿಯೇ ಒಂದು ನದಿ ಅದು ಯಾವುದು ಅಂದ್ರೆ ಅದು ಕಾವೇರಿ ನದಿ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಸೈನ್ಸ್ನ ಒಂದು ಅದ್ಭುತವಾದ ಪ್ರಶ್ನೆ. ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತೆ. ಮನುಷ್ಯರಿಗೆ ಏನಾಗ್ತದ? ಶ್ವಾಸಕೋಶ ಇರ್ತದೆ, ಶ್ವಾಸಕೋಶ ಮುಖಾಂತರ ಉಸಿರಾಟ ಮಾಡ್ತಾರೆ. ಆದ್ರೆ ಚೇಳಿನ ಏನಿರ್ತಾವ ಅಂತ ನೋಡ್ಬೇಕು. ಕಿವಿಗಳು, ಬುಕ್ ಲಂಗ್ಸ್, ಶ್ವಾಸನಾಳ. ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಶ್ವಾಸನಾಳ ಅಲ್ಲ, ಬುಕ್ ಲಂಗ್ಸ್ ಮುಖಾಂತರ ಚೇಳು ಉಸಿರಾಟ ಮಾಡ್ತವೆ. ಆಯ್ತ್ರಿ, ಬುಕ್ ಲಂಗ್ಸ್ ಮುಖಾಂತರ ಚೇಳು ಉಸಿರಾಟ ಮಾಡ್ತಾವೆ. ಇವು ಕಿವಿರುಗಳು ಇದರಿಂದ ಏನು ಉಸಿರಾಟ ಮಾಡ್ತಾವೆ? ಇದರಿಂದ ಮೀನುಗಳು ಉಸಿರಾಟವನ್ನು ಮಾಡ್ತವೆ ಕಿವಿರುಗಳಿಂದ. ಗೊತ್ತಾಯ್ತಾ ಸ್ನೇಹಿತರೆ? ಮುಂದಿನ ಪ್ರಶ್ನೆ, ಡೌನ್ ಸಿಂಡ್ರೋಮ್ ಎಂಬುದು ಇದರ ಸ್ಥಾನಾಂತರ, ಇದರ ಇನ್ನೊಂದು ಹೆಸರೇನು ಅನ್ನುವಂಥ ಪ್ರಶ್ನೆ ಇದೆ. ಇದು ಟ್ರೈಸೋಮಿ 21. ನೆನ್ಪಿಟ್ಕೊಳ್ಳಿ, ಡೌನ್ ಸಿಂಡ್ರೋಮ್ ಟ್ರೈಸೋಮಿ 21. ಡೌನ್ ಸಿಂಡ್ರೋಮ್ ಟ್ರೈಸೋಮಿ 21. ಬರ್ದಿಟ್ಟು ಸ್ನೇಹಿತರೆ, ಬರ್ಕೊಂಡ್ಬಿಡಿ. ಇಂಥ ಕ್ವಶನ್ಸ್, ಡೆಫಿನೆಟ್ ಕ್ವಶನ್ಸ್ ಇವೆಲ್ಲ, ನಾನು ಎಲ್ಲ ಕೇಳಿರೋ ಕ್ವಶನ್ಸ್ ಇವೆಲ್ಲ ನಾನು ಹಾಕಿರೋದಿಲ್ಲ. ಮುಂದಿನ ಪ್ರಶ್ನೆ, ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ. ಕೀಟಹಾರಿ ಸಸ್ಯ ಅಂದ್ರೆ ಅದ್ರ ಮ್ಯಾಕ್ ಹೋಗಿ ಕೂತಂದ್ರೆ ಈ ಸಸ್ಯ ಅದಕ್ಕೆ ತಿಂದು ಬಿಡುತ್ತವ. ಅಂತ ಸಸ್ಯ ಯಾವುದು? ಪೀಚರ್ ಪ್ಲಾಂಟ್, ಕುಸ್ಕುಟ, ಅಗರಿಕಸ, ಲಿಚನ್. ಸರಿಯಾದಂತ ಉತ್ತರ
ಪೀಚರ್ ಪ್ಲಾಂಟ್ ಕೀಟಾರಿ ಸಸ್ಯಕ್ಕೆ ಉದಾಹರಣೆ ಆಗಿರುವಂಥದ್ದು. ನೆನಪಿಟ್ಕೊಳ್ಳಿ, ಕೀಟಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು? ಪೀಚರ್ ಪ್ಲಾಂಟ್. ಮುಂದಿನ ಪ್ರಶ್ನೆ, ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ. ಅಂದ್ರೇನು? ಸಸ್ಯ ಮೇಲೆ, ಎಲೆ ಮೇಲೆ ಇರ್ತದಲ್ಲ ನೀರು, ಅದು ಆವಿಯಾಗಿ ಮೇಲ್ಗಡೆ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ ಏನಂತ ಕರೀತಾರೆ? ದ್ಯುತಿಸಂಶ್ಲೇಷಣೆ, ಬಾಷ್ಪ ವಿಸರ್ಜನೆ, ಸ್ಯಾಪ್ನಗರಿಕೆ. ಈ ಮೇಲಿನ ಯಾವುದು ಅಲ್ಲ ಅಂತ ಕರೀತಾರೆ. ಅದು ಯಾವುದು ಸರಿಯಾದಂಥ ಉತ್ತರ? ದ್ಯುತಿಸಂಶ್ಲೇಷಣೆ ಅಲ್ಲ, ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ ಸ್ನೇಹಿತರೆ ಅದಕ್ಕೆ. ಮುಂದಿನ ಪ್ರಶ್ನೆ, ಜನಗಣತಿ ಮೇಲಿನ ಪ್ರಶ್ನೆ. ಎಲ್ಲ ರೀತಿಯ ಪ್ರಶ್ನೆಗಳಿವೆ ಸ್ನೇಹಿತರೆ. 2011 ಜನಗಣತಿಯಂತೆ ಭಾರತದ ಜನಸಾಂದ್ರತೆಯು ಪ್ರತಿ ಚದುರ ಕಿಲೋಮೀಟರ್ಗೆ ಎಷ್ಟಿದೆ? ಪ್ರತಿ ಚದುರ ಕಿಲೋಮೀಟರ್ಗೆ ವಾಸಿಸುವಂಥ ಜನಸಂಖ್ಯೆ ಎಷ್ಟಿದೆ ಅಂದರೆ ಅದು 382. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಡೆಫಿನೇಟ್ ಕ್ವಶನ್ ಇದು. ಭಾರತದ ಜನಸಾಂದ್ರತೆಯಲ್ಲಿ ಅತಿ ಹೆಚ್ಚು ಇರುವ ರಾಜ್ಯ ಯಾವುದು? ಅದು ಬಿಹಾರ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಯಾವುದು? ಬಿಹಾರ. ಆದರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಂದ್ರತೆ ಇರುವಂತಹ ಜಿಲ್ಲೆ ಯಾವುದು? ಬೆಂಗಳೂರು ನಗರ ಸ್ನೇಹಿತರೆ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ಯಾವುದು ನಮ್ಮ ಕರ್ನಾಟಕದಲ್ಲಿ? ಕೇರಳ. ಅತಿ ಕಡಿಮೆ ಹೊಂದಿರುವಂಥದ್ದು ಯಾವುದು? ಅನ್ನೋದು ಕನ್ಫ್ಯೂಸ್ ಆಗ್ತಿದೆ ನನಗೆ. ಅದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ಅಂತ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತ್ಯಂತ ದೊಡ್ಡ ಮರುಭೂಮಿ ಯಾವುದು? ಅರೇಬಿಯಾ, ಕಲಹರಿ, ಗ್ರೇಟ್ ವಿಕ್ಟೋರಿಯಾ, ಸಹರಾ. ಸರಿಯಾದಂಥ ಉತ್ತರ ಸಹರಾ ಇರುವಂಥದ್ದು ಎಲ್ಲಿ? ಆಫ್ರಿಕಾದ ಒಂದು ಉತ್ತರದ ಭಾಗದಲ್ಲಿ ಈ ಒಂದು ಸಹರಾ ಮರುಭೂಮಿ ಇರುವಂಥದ್ದು. ಗ್ರೇಟ್ ವಿಕ್ಟೋರಿಯಾ ಇದೆಲ್ಲಿರುವಂಥದ್ದು? ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಒಂದು ಮರುಭೂಮಿ. ಕಲಹರಿ ಇದು ಒಂದು ಆಫ್ರಿಕಾದಲ್ಲಿ ಬರುವಂತಹ ಒಂದು ಮರುಭೂಮಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಸಿದ್ಧ ದೋಅಬ್ ಪ್ರದೇಶ ಯಾವ ನದಿಗಳ ನಡುವೆ? ಕೃಷ್ಣ ಮತ್ತು ಕಾವೇರಿ, ತುಂಗಭದ್ರಾ ಮತ್ತು ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ, ನೇತ್ರಾವತಿ ಮತ್ತು ತದ್ರಿ. ಸರಿಯಾದಂಥ ಉತ್ತರ ಯಾವುದು ಅಂದ್ರೆ ಅದು ತುಂಗಭದ್ರಾ ಮತ್ತು ಕೃಷ್ಣ. ನೇತ್ರಾವತಿ ನದಿಗೆ ಒಂದು ಜಲಪಾತ ಇದೆ, ಯಾವುದು? ಪಂಡಾಜೆ ಜಲಪಾತ ಇರುವಂಥದ್ದು. ಕೆಳಗಿನ ಯಾವ ದೊರೆ ಗಾಥಾ ಸಪ್ತಸತಿ ಕೃತಿಯನ್ನ ರಚಿಸಿದರು? ಸಿಮುಖ, 1ನೇ ಶಾತಕರ್ಣಿ, ಹಾಲ, ಗೌತಮಿ ಪುತ್ರ ಶಾತಕರ್ಣಿ. ಸರಿಯಾದಂಥ ಉತ್ತರ ಯಾವುದು ಅಂದ್ರೆ ಹಾಲ. ಗಾಥಾ ಸಪ್ತಶತಿ ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು ಅಂದ್ರೆ ಅದು ಹಾಲ. ಮುಂದಿನ ಪ್ರಶ್ನೆ, ಮಾಗೋಡು ಜಲಪಾತ ಯಾವ ನದಿಗೆ ಇದೆ? ಬೆಡ್ತಿ, ಘಟಪ್ರಭಾ, ಕಾವೇರಿ, ಸಿಂಸ. ಸರಿಯಾದಂಥ ಉತ್ತರ ಯಾವುದು ಅಂದ್ರೆ ಅದು ಬೆಡ್ತಿ ನದಿಗೆ ಮಾಗೋಡು ಜಲಪಾತ ಇರುವಂಥದ್ದು. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ಜಲಪಾತಗಳು ಮತ್ತು ಆ ನದಿಗಳ ಒಂದು ಪಟ್ಟಿಯನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ, ಅವುಗಳನ್ನು ನೋಡ್ಕೊಳ್ಳಿ. ಜೋಗ ಜಲಪಾತ ಇದು ಶರಾವತಿ ನದಿಗೆ ಇರುವಂತ ಒಂದು ಜಲಪಾತ. ಪಂಡಾಜ್ ಇದು ನೇತ್ರಾವತಿ ನದಿಗೆ. ಉಂಚಳ್ಳಿ ಅಘನಾಶಿನಿ ನದಿಗೆ. ಛಾಯಾ ಭಗವತಿ ಡೋಣಿ ನದಿಗೆ. ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ. ಲಾಲ್ಗುಳಿ ಜಲಪಾತ ಕಾಳಿ ನದಿಗೆ. ಹೊಗೆನಕಲ್ ಜಲಪಾತ ಕಾವೇರಿ ನದಿಗೆ. ಚುಂಚನಕಟ್ಟೆ, ಗಗನಚುಕ್ಕಿ, ಭರಚುಕ್ಕಿ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಕಾವೇರಿ ನದಿಗೆ ಸ್ನೇಹಿತರೆ. ಇವೆಲ್ಲವೂ ಕೂಡ ನೀವು ಒಂದು ಕಡೆ ಬರ್ಕೊಂಡು ಪೈಪಟ್ ಹಾಕ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಬಟ್ ಇವೆಲ್ಲವೂ ಕೂಡ ನಿಮ್ಮ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಮುಂದಿನ ಪ್ರಶ್ನೆ, ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಇದು ನಿಮಗೆಲ್ಲರಿಗೂ ಗೊತ್ತಿದೆ, ಹಲ್ಮಿಡಿ ಶಾಸನ ಅಂತೇಳಿ ಕದಂಬರ ಕಾಲದಲ್ಲಿ ಹೊರಡಿಸುವಂತಹ ಒಂದು ಶಾಸನ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ತಾಳಗುಂದ ಶಾಸನದಲ್ಲಿ ಯಾರನ್ನು ಕದಂಬ ಕುಟುಂಬದ ಭೂಷಣ ಎಂದು ಕರೆಯಲಾಗುತ್ತದೆ? ಮೌರ್ಯ ಶರ್ಮ, ಕಾಕುಸ್ಥವರ್ಮ, ಶಾಂತಿವರ್ಮ, ಮುರುಗೇಶವರ್ಮ. ಸರಿಯಾದಂಥ ಉತ್ತರ ಕಾಕುಸ್ಥವರ್ಮ. ಮುಂದಿನ ಪ್ರಶ್ನೆ, ಹಲ್ಮಿಡಿ ಶಾಸನ ಎಲ್ಲಿದೆ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕು. ಸರಿಯಾದಂಥ ಉತ್ತರ ಇಲ್ಲಿ
ಹಲ್ಮಿಡಿ ಶಾಸನ ಎಲ್ಲಿದೆ? ಹಾಸನ ಜಿಲ್ಲೆ ಬೇಲೂರು ತಾಲೂಕು. ಕದಂಬ ರಾಜವಂಶವನ್ನ ಸ್ಥಾಪಿಸಿದವರು ಯಾರು? ನರಸಿಂಹವರ್ಮ, ಮಯೂರವರ್ಮ, ಕಾಕುಸ್ಥವರ್ಮ, ಪುಲಕೇಶಿ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಮಯೂರವರ್ಮ ಕದಂಬ ರಾಜವಂಶವನ್ನ ಸ್ಥಾಪನೆ ಮಾಡ್ತಾನೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಪುರಾತನ ನಗರವು ಕದಂಬ ರಾಜವಂಶದಿಂದ ಆಳಲ್ಪಟ್ಟಿತು? ಹೊನ್ನಾವರ, ಬನವಾಸಿ, ಸಿರಸಿ, ಭಟ್ಕಳ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಬನವಾಸಿ. ಮುಂದಿನ ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಯಾವುದು? ತಲಕಾಡು, ಕೋಲಾರ, ಮಣ್ಣೆ, ಶ್ರವಣಬೆಳಗೊಳ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಕೋಲಾರ. ಮುಂದಿನ ಪ್ರಶ್ನೆ, ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರು? ಚೋಳರಾಜರು, ಜಕಣಾಚಾರಿ, ನರಸಿಂಹ, ಮೇಲಿನ ಯಾರು ಅಲ್ಲ. ಸರಿಯಾದಂಥ ಉತ್ತರ ಜಕಣಾಚಾರಿ. ಮುಂದಿನ ಪ್ರಶ್ನೆ, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಪ್ರತಿಮೆ ಸ್ಥಾಪಿಸಿದವರು ಯಾರು? ಪಲ್ಲವರು, ಗಂಗರು, ಕದಂಬರು, ಮೌರ್ಯರು. ಸರಿಯಾದಂಥ ಉತ್ತರ ಗಂಗರು. ಚಾವುಂಡರಾಯನ ಮಂತ್ರಿ ರಾಜಮಲ್ಲ ಇದನ್ನ ಕೆತ್ತಿಸ್ತಾನೆ. ಮುಂದಿನ ಪ್ರಶ್ನೆ, ಶ್ರವಣಬೆಳಗೊಳ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಅಂದ್ರೆ ಅದು ಚಾವುಂಡರಾಯ ಸ್ನೇಹಿತರೆ. ಅದು ಇಂದಿನ ಪ್ರಶ್ನೆಯಲ್ಲಿ ನಾನು ಮಿಸ್ಟೇಕ್ಸ್ ಹೇಳಿದೆ. ಶ್ರವಣಬೆಳಗೊಳ ವಿಗ್ರಹವನ್ನು ಕೆತ್ತಿಸಿದವರು ಯಾರು ಅಂದ್ರೆ ಅದು ಚಾವುಂಡರಾಯ. ಮುಂದಿನ ಪ್ರಶ್ನೆ, ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು? ಕೋಲಾರ. ದಕ್ಷಿಣ ಕರ್ನಾಟಕದಲ್ಲಿ ಆಳುತ್ತಿದ್ದ ಗಂಗರ ರಾಜಧಾನಿ ಯಾವುದು ಅಂದ್ರೆ ಅದು ಕೋಲಾರ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ಕಾಣಲು ಸಾಧ್ಯವಿಲ್ಲ? ಎಲ್ಲಿ ಕಾಣೋದಿಲ್ಲ? ಧರ್ಮಸ್ಥಳ, ಶ್ರವಣಬೆಳಗೊಳ, ಕಾರ್ಕಳ, ಉಡುಪಿ. ಸರಿಯಾದಂತಹ ಉತ್ತರ ಉಡುಪಿ. ಈ 3 ಸ್ಥಳಗಳಲ್ಲಿ ಬಾಹುಬಲಿ ಮೂರ್ತಿ ಇದೆ ಸ್ನೇಹಿತರೆ. ಹರ್ಷನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನು ಎಲ್ಲಿ ಹೇಳಲಾಗಿದೆ? ಹರ್ಷ ಚರಿತೆಯಲ್ಲಿ, ಅಲಹಾಬಾದ್ ಶಾಸನದಲ್ಲಿ, ಐಹೊಳೆ ಪ್ರಶಸ್ತಿಯಲ್ಲಿ, ಹಲ್ಮಿಡಿಯಲ್ಲಿ. ಎಲ್ಲಿ ಅಂದ್ರೆ ರವಿ ಕೀರ್ತಿ ರಚಿಸಿದ ಐಹೊಳೆ ಪ್ರಶಸ್ತಿಯಲ್ಲಿ ಹರ್ಷನ ಮೇಲೆ ಚಾಲುಕ್ಯರು ಸಾಧಿಸಿದ ವಿಜಯವನ್ನ ಕುರಿತು ಹೇಳಲಾಗಿದೆ. ಮುಂದಿನ ಪ್ರಶ್ನೆ, ಬಾದಾಮಿಯ ಹಿಂದಿನ ಹೆಸರು? ಐಹೊಳೆ, ಪಟ್ಟದಕಲ್ಲು, ದ್ವಾರಸಮುದ್ರ, ವಾತಾಪಿ. ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಅದು ವಾತಾಪಿ. ಬಾದಾಮಿಯ ಹಿಂದಿನ ಹೆಸರು ಯಾವುದು ಅಂದ್ರೆ ಅದು ವಾತಾಪಿ. ಮುಂದಿನ ಪ್ರಶ್ನೆ, ಹರ್ಷನಿಗಿಂತ ಎರಡನೇ ಪುಲಕೇಶಿಯ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಕೆಳಕಂಡ ಯಾವುದರಲ್ಲಿ ಸಿಗುತ್ತದೆ? ಹರ್ಷ ಚರಿತೆಯಲ್ಲಿ ಮಾತ್ರ, ಐಹೊಳೆ ಪ್ರಶಸ್ತಿಯಲ್ಲಿ, ಚೀನಿಯರ ವೃತ್ತಾಂತಗಳಲ್ಲಿ. ಐಹೊಳೆ ಪ್ರಶಸ್ತಿ, ಹರ್ಷಚರಿತ, ಚೀನಿಯರ ವೃತ್ತಾಂತಗಳು. ಸರಿಯಾದಂಥ ಉತ್ತರ ಈ ಮೇಲಿನ ಎಲ್ಲವೂ ಸ್ನೇಹಿತರೆ. ಐಹೊಳೆ ಪ್ರಶಸ್ತಿಯಲ್ಲಿ ಕಂಡುಬರುತ್ತವೆ, ಹರ್ಷಚರಿತೆಯಲ್ಲಿ ಕಂಡುಬರುತ್ತದೆ, ಚೀನಿಯರ ವೃತ್ತಾಂತಗಳಲ್ಲಿ ಕೂಡ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಇಮ್ಮಡಿ ಪುಲಕೇಶಿಯು ಯಾವಾಗ ರಾಜ್ಯವನ್ನು ಆಳುತ್ತಿದ್ದ? ಎಷ್ಟನೇ ಶತಮಾನದಲ್ಲಿ ರಾಜ್ಯವನ್ನು ಆಳುತ್ತಿದ್ದ? 7ನೇ ಶತಮಾನ, 6ನೇ ಶತಮಾನ, 8ನೇ ಶತಮಾನ, 6ನೇ ಶತಮಾನದ ಅಂತ್ಯ. ಸರಿಯಾದಂತಹ ಉತ್ತರ ಯಾವುದು ಅಂದ್ರೆ ಅದು 7ನೇ ಶತಮಾನದಲ್ಲಿ ಇಮ್ಮಡಿ ಪುಲಕೇಶಿ ರಾಜ್ಯವನ್ನ ಆಳ್ವಿಕೆ ಮಾಡ್ತಿದ್ದ. ಮುಂದಿನ ಪ್ರಶ್ನೆ, ಚಾಲುಕ್ಯ ವಿಕ್ರಮ ಶಕೆ ಪ್ರಾರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 320, ಕ್ರಿಸ್ತಶಕ 78, ಕ್ರಿಸ್ತಶಕ 1076, ಕ್ರಿಸ್ತಶಕ 622. ಸರಿಯಾದಂಥ ಉತ್ತರ ಯಾವುದು ಅಂದ್ರೆ ಅದು ಕ್ರಿಸ್ತಶಕ 1076ರಲ್ಲಿ ಚಾಲುಕ್ಯ ವಿಕ್ರಮ ಶಕೆ ಪ್ರಾರಂಭವಾಗುತ್ತೆ. ಮುಂದಿನ ಪ್ರಶ್ನೆ, ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು? ಚಾಲುಕ್ಯ ಸೇನೆ, ಕರ್ನಾಟಕ ಬಲ, ಕನ್ನಡ ಬಲ, ವಿಕ್ರಮಾದಿತ್ಯ ಬಲ. ಸರಿಯಾದಂಥ ಉತ್ತರ ಯಾವುದು ಅಂದ್ರೆ ಅದು ಕರ್ನಾಟಕ ಬಲ ಅಂತೇಳಿ ಗುರುತಿಸಿಕೊಂಡಿತ್ತು. ಯಾವುದು? ಚಾಲುಕ್ಯರ ಸೇನೆ ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಅಂದ್ರೆ ಅದು ಕರ್ನಾಟಕ ಬಲ ಅಂತೇಳಿ ಕರೆಯಲಾಗುತ್ತೆ. ಚಾಲುಕ್ಯ ವಂಶದ ಸ್ಥಾಪಕ ಯಾರು? ಚಾಲುಕ್ಯ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರು? ಜಯಸಿಂಹ, ಕೀರ್ತಿವರ್ಮ, 2ನೇ ತೈಲಪ್ಪ, ವಿಜಯಾಲಯ. ಸರಿಯಾದಂಥ ಉತ್ತರ ಯಾವುದು ಅಂದ್ರೆ ಅದು ಜಯಸಿಂಹ. ಚಾಲುಕ್ಯ ವಂಶದ ಸ್ಥಾಪಕ ಯಾರು ಅಂದ್ರೆ ಅದು ಜಯಸಿಂಹ. ಮುಂದಿನ ಪ್ರಶ್ನೆ, ಪೂರ್ವ ಚಾಲುಕ್ಯರ ರಾಜಧಾನಿ
ಯಾವುದಾಗಿತ್ತು? ವೆಂಗಿ, ವಾತಾಪಿ, ಗುಜರಾತ, ಮಳಖೇಡ. ಪೂರ್ವ ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ವೆಂಗಿ, ವಾತಾಪಿ, ಗುಜರಾತ, ಮಳಖೇಡ. ಸರಿಯಾದಂತಹ ಉತ್ತರ ಯಾವುದು ಅಂದರೆ ಅದು ವೆಂಗಿ ಆಗಿತ್ತು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಚಾಲುಕ್ಯರ ರಾಜಧಾನಿ ಯಾವುದಾಗಿತ್ತು? ವೆಂಗಿ, ವಾತಾಪಿ, ಗುಜರಾತ, ಮಳಖೇಡ. ಸರಿಯಾದಂತಹ ಉತ್ತರ ಯಾವುದು ಅಂದರೆ ಅದು ವಾತಾಪಿ. ಇದನ್ನು ಬಾದಾಮಿ ಅಂತ ಹೇಳಿ ಕೂಡ ಕರೀತಾರೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಶಿಲೆಯನ್ನು ಕೊರೆದು ನಿರ್ಮಿಸಲಾಗಿರುವ ಎಲಿಫೆಂಟ್ ಆದ ಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಿಸಿದವರು ಯಾರು? ಚಾಲುಕ್ಯರು, ಕದಂಬರು, ಗಂಗರು, ರಾಷ್ಟ್ರಕೂಟರು. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ರಾಷ್ಟ್ರಕೂಟರು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕವಿರಾಜ ಮಾರ್ಗದ ಕರ್ತೃ ಯಾರು? ಪಂಪ, ಅಮೋಘವರ್ಷ, ನಾಗವರ್ಮ, ಚಾವುಂಡರಾಯ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಇಲ್ಲಿ ಅಮೋಘವರ್ಷ. ಕವಿರಾಜ ಮಾರ್ಗದ ಕರ್ತೃ ಯಾರು ಅಂದರೆ ಅದು ಅಮೋಘವರ್ಷ. ಮುಂದಿನ ಪ್ರಶ್ನೆ, ಕನ್ನಡದ ಪ್ರಪ್ರಥಮ ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ, ಶಬ್ದಮಣಿ ದರ್ಪಣ, ಕವಿರಾಜ ಮಾರ್ಗ, ಚಾವುಂಡರಾಯ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಕವಿರಾಜ ಮಾರ್ಗ. ಮುಂದಿನ ಪ್ರಶ್ನೆ, ಯಾವ ಕೃತಿಯು ಕರ್ನಾಟಕದ ಅನನ್ಯತೆಯನ್ನು ರೂಪಿಸಿದೆ? ಕವಿರಾಜ ಮಾರ್ಗ, ಮನಸ್ಸೋಲ್ಲಾಸ, ಕಾಲಕೋಯ ವಧ, ರಾಮದಾನ ಚರಿತೆ. ಯಾವ್ದಾವುದು ಅಂದರೆ ಕವಿರಾಜ ಮಾರ್ಗ. ಮುಂದಿನ ಪ್ರಶ್ನೆ, ಪ್ರಸಿದ್ಧ ಜೈನ ಪಂಡಿತನಾದ ಜೀನಸೇನನು ಈ ಕೆಳಗಿನ ಯಾವ ದೊರೆಯ ಆಸ್ಥಾನದಲ್ಲಿದ್ದನು? ಅಮೋಘವರ್ಷ, ಕೃಷ್ಣ, ಧ್ರುವ, ದಂತಿದುರ್ಗ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಅಮೋಘ ವರ್ಷನ ಒಂದು ಆಸ್ಥಾನದಲ್ಲಿ ಇದ್ದ. ಯಾರು? ಜೀನಸೇನ. ಮುಂದಿನ ಪ್ರಶ್ನೆ, ಅಮೋಘವರ್ಷ, ನೃಪತುಂಗ ಯಾವ ರಾಜವಂಶಕ್ಕೆ ಸೇರಿದವು? ಕದಂಬರು, ಗಂಗರು, ರಾಷ್ಟ್ರಕೂಟರು, ಚಾಲುಕ್ಯರು. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ರಾಷ್ಟ್ರಕೂಟರ ಒಂದು ವಂಶಕ್ಕೆ ಸೇರಿದವನು ಯಾರು ಅಂದರೆ ಅಮೋಘವರ್ಷ ನೃಪತುಂಗ. ಮುಂದಿನ ಪ್ರಶ್ನೆ, ಎಲ್ಲೋರಾದ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ಯಾರು? ಅಮೋಘವರ್ಷ, ಕೃಷ್ಣ, 1ನೇ ಕೃಷ್ಣ, 3ನೇ ಗೋವಿಂದ, ಧ್ರುವ. ಸರಿಯಾದಂಥ ಉತ್ತರ ಯಾವುದು ಅಂದರೆ 1ನೇ ಕೃಷ್ಣ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ ಯಾರು? ದಂತಿದುರ್ಗ, 1ನೇ ಕೃಷ್ಣ, 1ನೇ ಇಂದ್ರ, 1ನೇ ಗೋವಿಂದ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ದಂತಿದುರ್ಗ. ಮುಂದಿನ ಪ್ರಶ್ನೆ, ಯಾವ ದೊರೆ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ರಾಜಧಾನಿ ವಾತಾಪಿಯನ್ನು ಕಿತ್ತುಕೊಂಡರು? 1ನೇ ಇಂದ್ರ, ದಂತಿದುರ್ಗ, 1ನೇ ಕೃಷ್ಣ, 2ನೇ ಗೋವಿಂದ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ದಂತಿದುರ್ಗ. ಮುಂದಿನ ಪ್ರಶ್ನೆ, ಯಾವ ರಾಷ್ಟ್ರಕೂಟ ದೊರೆ ಕ್ರಿಸ್ತಶಕ 785ರಲ್ಲಿ ದೋಅಬ್ ಪ್ರಾಂತ್ಯದ ಮೇಲೆ ದಾಳಿ ನಡೆಸಿದ್ದನು? 2ನೇ ಗೋವಿಂದ, ಧ್ರುವ, 2ನೇ ಕೃಷ್ಣ, 3ನೇ ಕೃಷ್ಣ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಧ್ರುವ. ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಯಾರು? ಪುಲಕೇಶಿ, ಅಮೋಘವರ್ಷ, ಹರ್ಷವರ್ಧನ, ಕೃಷ್ಣದೇವರಾಯ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಅಮೋಘವರ್ಷ. ಮುಂದಿನ ಪ್ರಶ್ನೆ, ಪ್ರೊ ಮಾಧವ್ ಗಾಡ್ಗಿಲ್ ವರದಿಯು ಇದಕ್ಕೆ ಸಂಬಂಧಿಸಿದೆ? ಪಶ್ಚಿಮ ಘಟ್ಟ ಸಂರಕ್ಷಣೆ, ಉತ್ತರ ಒಳನಾಡು ಜಲಾನಯನ ಸಂರಕ್ಷಣೆ, ಮಲೆನಾಡು ಸಂರಕ್ಷಣೆ, ಕರಾವಳಿ ಸಂರಕ್ಷಣೆ. ಸರಿಯಾದಂಥ ಉತ್ತರ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಒಂದು ವರದಿಯನ್ನು ಕೊಟ್ಟವರು ಯಾರು ಅಂದರೆ ಪ್ರೊ ಮಾಧವ್ ಗಾಡ್ಗಿಲ್. ಮುಂದಿನ ಪ್ರಶ್ನೆ, ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತವು ಇವರಿಂದ ರಚಿಸಲ್ಪಟ್ಟಿದೆ? ವರಾಹಮಿಹಿರ, ಆರ್ಯಭಟ್ಟ, ಶ್ರೀಶ್ರುತ, ಧನ್ವಂತರಿ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ವರಾಹಮಿಹಿರ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಶಾತವಾಹನ ದೊರೆ ಗಾಥಾ ಸಪ್ತಶತಿ ಕೃತಿಯನ್ನು ರಚಿಸಿದನು? ಶ್ರೀಮುಖ, 1ನೇ ಶಾತಕರ್ಣಿ, ಹಾಲ, ಗೌತಮಿಪುತ್ರ ಶಾತಕರ್ಣಿ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಹಾಲ. ಮುಂದಿನ ಪ್ರಶ್ನೆ,
ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಪಾರಂಪರಿಕ ತಾಣಕ್ಕೆ ಸೇರುವುದಿಲ್ಲ? ಹಂಪೆ, ಚಿತ್ರದುರ್ಗ, ಬಾದಾಮಿ, ಪಟ್ಟದಕಲ್ಲು. ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಚಿತ್ರದುರ್ಗ. ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಸಾಸಿವೆ, ಬಾರ್ಲಿ, ಕಬ್ಬು, ಎಳ್ಳು. ಸರಿಯಾದಂಥ ಉತ್ತರ ಕಬ್ಬು. ಮುಂದಿನ ಪ್ರಶ್ನೆ. ಕಾಗೋಡು ಸತ್ಯಾಗ್ರಹವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿತ್ತು? ಭೂ ಸುಧಾರಣಾ ಕಾಯ್ದೆ, ಅರಣ್ಯ ಕಾಯ್ದೆ, ಔದ್ಯೋಗಿಕ ಕಾಯ್ದೆ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಭೂ ಸುಧಾರಣಾ ಕಾಯ್ದೆ. ಮುಂದಿನ ಪ್ರಶ್ನೆ. ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು? ಶ್ರೀ ರಾಮಕೃಷ್ಣ ಹೆಗಡೆ, ಶ್ರೀ ಎಚ್.ಕೆ. ಪಾಟೀಲ್, ಶ್ರೀ ದಾಸಪ್ಪ, ಶ್ರೀ ಬಿ.ಡಿ. ಜತ್ತಿ. ಸರಿಯಾದಂಥ ಉತ್ತರ ಯಾವುದಂದ್ರೆ ಶ್ರೀ ಬಿ.ಡಿ. ಜತ್ತಿ ಅವರು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.